ಮಂಗಳೂರು ನಗರದ ದಯಾನಂದ ಪೈ ಹಾಗೂ ಸತೀಶ್ ಪೈ ಸರ್ಕಾರಿ ಕಾಲೇಜಿನಲ್ಲಿ ನಡೆದ ಹಿಜಾಬ್ ಗಲಾಟೆಯಲ್ಲಿ ಬಿಜೆಪಿ ಪ್ರೇರಿತ ಎಬಿವಿಪಿ ಗೂಂಡಾಗಳು ಮುಸ್ಲಿಂ ವಿದ್ಯಾರ್ಥಿನಿಯರನ್ನ ಬಲಿಪಶು ಮಾಡ್ತಾ ಇದ್ದಾರೆ ಎಂದು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಆರೋಪಿಸಿದೆ. ಮಂಗಳೂರಿನಲ್ಲಿ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿಎಫ್ಐ ನಾಯಕಿ ಆಯಿಷಾ ಮುರ್ಷಿದಾ, ದಯಾನಂದ ಪೈ ಕಾಲೇಜಿನ ಘಟನೆಯಲ್ಲಿ ಸಂತ್ರಸ್ತೆ ವಿದ್ಯಾರ್ಥಿನಿ ಕಿರುಕುಳದ ದೂರು ನೀಡಿದ್ದಾರೆ. ಆದರೆ ಪೊಲೀಸರು ಅದರಡಿ ಕೇಸು ದಾಖಲಿಸಿಲ್ಲ. ಅಲ್ಲದೆ ಸಂತ್ರಸ್ತೆ ವಿದ್ಯಾರ್ಥಿನಿಯ ಮೇಲೂ ಸ್ಥಳದಲ್ಲಿ ಇರದ ಎಬಿವಿಪಿಯ ವಿದ್ಯಾರ್ಥಿನಿ ದೂರು ದಾಖಲಿಸುತ್ತಾಳೆ. ಇದು ಕಾನೂನಿನ ದುರ್ಬಳಕೆ. ಸಂತ್ರಸ್ತೆ ವಿದ್ಯಾರ್ಥಿನಿ ಘಟನೆ ನಡೆದ ದಿನವೇ ಕೇಸು ದಾಖಲಿಸಿದ್ದಾಳೆ. ಆದರೆ ಸಾಯಿ ಸಂದೇಶ್ ಮತ್ತು ಸಂಗಡಿಗರು ಯಾಕೆ 2 ದಿನ ತಡವಾಗಿ ದೂರು ದಾಖಲಿಸಿದ್ದಾರೆ ಎಂದು ಪ್ರಶ್ನಿಸಿದರು. ಇದು ಎಬಿವಿಪಿಯ ಪಿತೂರಿ ಎಂದು ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ವಿದ್ಯಾರ್ಥಿನಿಯರಾದ ಆಯಿಷಾ ಮುರ್ಷಿದಾ, ಫಾತಿಮಾ ಉಸ್ಮಾನ್, ಆಯಿಷಾ ತಸ್ಲೀಂ ಮೊದಲಾದವರು ಉಪಸ್ಥಿತರಿದ್ದರು. ಆದರೆ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಕಾನೂನಿನ ದುರ್ಬಳಕೆ ಆಗ್ತಾ ಉಂಟು ಮತ್ತು ಇಲ್ಲಿ ಬಿಜೆಪಿ ಪ್ರೇರಿತವಾದಂತಹ ಎಬಿವಿಪಿ ಗೂಂಡಾಗಳು ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರನ್ನ ಬಲಿಪಶು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಆ ವಿದ್ಯಾರ್ಥಿನಿಯರ ಶೈಕ್ಷಣಿಕ ಶಿಕ್ಷಣದ ಹಕ್ಕನ್ನು ಕಸಿಯುವಂತಹ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ತಮ್ಮ ಕಾನೂನಿನ ದುರ್ಬಳಕೆಯನ್ನು ಆ ಎಬಿವಿಪಿ ಗೂಂಡಾಗಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿದೆ. ಮತ್ತು ಆ ಎಬಿವಿಪಿ ಗೂಂಡಾಗಳ ಮೇಲೆ ಈ ವಿದ್ಯಾರ್ಥಿನಿ ಏನು ಕೇಸನ್ನು ದಾಖಲು ಮಾಡಿದ್ದಾರೆ, ಅದೇ ಕೇಸಿನ ಮೇಲೆ ಅವರ ಮೇಲೆ ಆಕ್ಷನ್ ತೆಗಿಬೇಕು ಅನ್ನುವಂತ ಒಂದು ಇದನ್ನ ಇಟ್ಕೊಂಡು ನಾವಿಲ್ಲಿ ಪ್ರೆಸ್ ಮೀಟ್ ಅಲ್ಲಿ ನಾವಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ.